1968ರಲ್ಲಿ ಪ್ರಪಂಚದ ಅತಿ ಹೆಚ್ಚಿನ ಜಿಡಿಪಿ ತಲಾವರಮಾನ ಹೊಂದಿದ್ದ ನೌರು ದ್ವೀಪ ದೇಶವು ಈಗ 90% ಜಿಡಿಪಿ ಪತನ ಕಂಡು ತತ್ತರಿಸುತ್ತಿದೆ. ನೌರು ದೇಶದ ಪ್ರಮುಖ ಆರ್ಥಿಕತೆ ಫಾಸ್ಫೇಟ್ ಗಣಿಗಾರಿಕೆಯಾಗಿತ್ತು. ಕೋಟಿ ವರ್ಷಗಳ ಹಕ್ಕಿಗಳ ಹಿಕ್ಕೆಯೇ ಇಲ್ಲಿನ ಫಾಸ್ಫೇಟ್ ಮೂಲವಾಗಿತ್ತು. 2010-12ರ ಹೊತ್ತಿಗೆ ಫಾಸ್ಫೇಟ್ ಮುಗಿದುದರಿಂದ ಆ ಕೆಲಸದಲ್ಲಿ ತೊಡಗಿದ ಎಲ್ಲರೂ ನಿರುದ್ಯೋಗಿಗಳಾಗಿದ್ದರು. ಪಳೆಯುಳಿಕೆ ಇಂಧನದಲ್ಲಿ, ತೆಂಗು ತೋಟಗಾರಿಕೆಯಲ್ಲಿ, ಮೀನುಗಾರಿಕೆ, ಓವರ್ಸೀಸ್ ಬ್ಯಾಂಕಿಂಗ್ನಲ್ಲಿ ಮಾತ್ರ ಕೆಲಸವಿದೆ. 12,000ದಷ್ಟು ಜನರು ನೌರು ಈಗ ತಲಾವರಮಾನ 90% ಕುಸಿತವಲ್ಲದೆ 90% ನಿರುದ್ಯೋಗ ಸಮಸ್ಯೆ ಎದುರಿಸುತ್ತಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ತೈವಾನ್ ನೆರವಿನಲ್ಲಿ ನೌರು ಇದೆ. ಮೀನುಗಾರಿಕೆ ಗುತ್ತಿಗೆ ಕೂಡ ಈ ದೇಶಗಳು ಪಡೆದಿವೆ. ತನ್ನ ದೇಶಕ್ಕೆ ಬಂದ ನಿರಾಶ್ರಿತರಲ್ಲಿ 800 ಜನರನ್ನ ನೌರಿನಲ್ಲಿ ಬಿಟ್ಟಿದೆ. Pull up the hands and the feeling more beer. I dig a don. I sick a don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.